ರಾಜೀವ್ ಮಠಂದೂರ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿದ್ದವಳು. ಪಾರ್ಟಿಯಲ್ಲಿ ಸಣ್ಣದಿಂದ ಮೇಲವರೆಗೆ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಅನಿರೀಕ್ಷಿತವಾಗಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಿರಿಯರು ಮತ್ತು ನಮ್ಮ ಪರಿವಾರ ಸಂಘಟನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಹಿರಿಯರಲ್ಲಿ ಏನೋ ಕಲ್ಪನೆ ಇತ್ತು ಗೊತ್ತಿಲ್ಲ ನನಗೆ. ನಾನು ಸುಮಾರು 4 ಬಾರಿ ನಾನು ಜನಪ್ರತಿನಿಧಿ ಅದೇ ದುಡಿದಿದ್ದೇನೆ. ಕಾರ್ಯಕರ್ತರು ನೋಡಿದ ತಕ್ಷಣ ನನಗೆ ಅವರನ್ನು ಇವರು ಇಂಥದೇ ಕಾರ್ಯಕರ್ತ, ನಮ್ಮ ಪುತ್ತೂರಿನ ಕಾರ್ಯಕರ್ತ ಎಲ್ಲವೂ ನನಗೆ ಇವತ್ತಿಗೆ ನೆನಪಿದೆ. ಪಾರ್ಟಿ ತೀರ್ಮಾನ ಮಾಡ್ತದೆ ಯಾವಾಗ ನಾವು ಪತ್ರ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ನಾನು ತಯಾರಾಗ್ತೇನೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಕಾವು ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಯಾವಾಗ ಆಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ಈಗ ಅಭ್ಯರ್ಥಿಗಳ ಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಜನಸಾಮಾನ್ಯರಿಗೆ ಅಚ್ಚರಿ ಎನ್ನುವ ಹಾಗೆ ಅಚ್ಚರಿಯ ಅಭ್ಯರ್ಥಿಯನ್ನು ಬಿಜೆಪಿ ಪ್ರಕಟಿಸಿರುವಂಥದ್ದು. ಸೊ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಆಶಾ ತಿಮ್ಮಪ್ಪಗೌಡ ಅವರು ಕಣಕ್ಕೆ ಇಳಿದಿದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅವರಿದ್ದಾರೆ. ಕೇಳೋಣ ಹೇಗೆ ಅನಿಸ್ತಾ ಇದೆ ಅನ್ನುವಂಥದ್ದನ್ನು. ನಮಸ್ತೆ. ನಿರೀಕ್ಷೆ ಮಾಡಿದ್ರ ಈ ರೀತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು? ನಾನು ನಿರೀಕ್ಷೆಯಲ್ಲೇ ಇಲ್ಲ ಆಯಿತು. ಅನಿರೀಕ್ಷಿತವಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಪರಿವಾರ ಸಂಘಟನೆ ಹಿರಿಯರು ಕೂತು ತೀರ್ಮಾನವನ್ನು ತಗೊಂಡು ಈ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಅಂದರೆ ಯಾವ ನಿರೀಕ್ಷೆಯಲ್ಲಿದ್ರಿ ನಾವು ಈ ಸಂದರ್ಭದಲ್ಲಿ? ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು, ಅಭ್ಯರ್ಥಿಗಳು ಬದಲಾವಣೆಗಳಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ಕಾರ್ಯಕರ್ತರ ಒಂದೊಂದು ಅಭಿಪ್ರಾಯಗಳೆಲ್ಲವೂ ಕೇಳಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತಾ ಇತ್ತು ಅಂತ ಓರ್ವ ಪಕ್ಷದ ಒಂದು ಸದಸ್ಯೆಯಾಗಿದ್ದು? ನನಗೆ ಹಲವಾರು ಕೆಲಸಗಳನ್ನು ನಾನು ಎಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದರು. ಮತ್ತು ನನಗೆ ಎಲ್ಲ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ನಗರ ಪಂಚಾಯತಿ ಆಗಿರ್ಬೋದು, ಆ ಸಂದರ್ಭದಲ್ಲೂ ನನಗೆ ಅಭ್ಯರ್ಥಿಯಾಗಿದ್ದುಕೊಂಡು ನಾನು ಮತ್ತೆ ಅಭ್ಯರ್ಥಿಯಾಗಿ ಗೆದ್ದು ಅಲ್ಲಿ ನನ್ನ ಕೆಲಸಗಳನ್ನು ಮೆಚ್ಚಿ ನನ್ನ ಕಾರ್ಯಕರ್ತರ ಒಂದು ಇದರಿಂದಾಗಿ ನನಗೇನೋ ಅವರ ಮುಖಾಂತರ ನನಗೇನು ಸಿಕ್ಕಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಹಿರಿಯರು ಒಂದು ಯೋಜನೆ ಇಟ್ಟುಕೊಂಡಿದ್ದಾರೆ. ಹಿರಿಯರು ಮತ್ತು ನಮ್ಮ ಪರಿವಾರ ಸಂಘಟನೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯರಲ್ಲಿ ಏನೋ ಕಲ್ಪನೆ ಇತ್ತು ಗೊತ್ತಿಲ್ಲ ನನಗೆ. ಆದರೂ ನಿಜವಾಗಿ ನನಗೆ ಸಿಗ್ತದೆ ಅಂತ ತಿಳ್ಕೊಂಡಿಲ್ಲ. ಅನಿರೀಕ್ಷಿತವಾಗಿ ಸಿಕ್ಕಿದೆ. ಆದರೂ ನಮ್ಮ ಮಾಲಿಂಗೇಶ್ವರ ದೇವರ ದಯೆ ಮತ್ತು ನಮ್ಮ ದೈವ ದೇವರುಗಳ ದಯೆ ಮತ್ತು ಈ ಒಂದು ನನಗೇನು ಅನಿಶ್ಚಿತವಾಗಿ ಸಿಕ್ಕಿದೆಯೋ ಅದನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಖಂಡಿತವಾಗಿಯೂ ತುಂಬ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ. ಮತ್ತು ಅದನ್ನು ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಇದನ್ನು ಜಯಗಳಿಸ್ತಾರೆ. ಯಾಕೆಂತ ಹೇಳಿದರೆ ನಮ್ಮ ಹಿಂದಿನ ಇಲ್ಲಿ ಶಾಸಕರು ಮಾಡಿದಂಥ ಅಭಿವೃದ್ಧಿ ಮತ್ತು ನಮ್ಮ ಹಿರಿಯರು ಒಂದು ಕನಸು ಏನಿತ್ತೋ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿವಾರ ಸಂಘಟನೆಯ ಆ ಒಂದು ಹಿಂದಿನೊಂದು ಕನಸನ್ನು ನನಸು ಮಾಡಬೇಕಂತ ಉದ್ದೇಶಕ್ಕೋಸ್ಕರ ಕಾರ್ಯಕರ್ತರು ಖಂಡಿತವಾಗಿ ಈ ಒಂದು ಅಭ್ಯರ್ಥಿ ಕೊಟ್ಟರೆ ಆಗ್ಬೋದೇನೋ ಒಂದು ಇದರಿಂದ ನನಗೆ ಕೊಟ್ಟಿದ್ದಾರೆ. ಅಲ್ಲದೆ ನಾನು ಬಹಳ ಸಣ್ಣ ಒಂದು ಕಾರ್ಯಕರ್ತೆ, ನಾನೇನು ದೊಡ್ಡ ಒಂದು ಕಾರ್ಯಕರ್ತೆಯಾಗಿ ಕೆಲಸ ಮಾಡಿರ್ಬೋದು. ಆದರೆ ಸಾಮಾನ್ಯ ಕಾರ್ಯಕರ್ತೆಗೂ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮಗೆ ಒಂದು ಸ್ಥಾನವನ್ನು ಕೊಡ್ತಾರೆ ಅಂತ ನಾನು ಇವತ್ತು ತಿಳ್ಕೊಂಡಿದ್ದೇನೆ ಮತ್ತು ಹಿಂದೆ ತಿಳ್ಕೊಂಡಿದ್ದೆ. ಆದರೆ ನಾನೊಂದು ಸಾಮಾನ್ಯ ಒಂದು ಕಾರ್ಯಕರ್ತೆಗೆ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ತಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದೀರಿ. ಆ ಅನುಭವ ಈ ಒಂದು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವುದಕ್ಕೆ, ಒಂದು ಅಭ್ಯರ್ಥಿತನ ದೊರಕಿಸಿಕೊಡೋದಕ್ಕೆ ತಮಗೆ ಸಹಾಯ ಆಯಿತು ಅಂತ ಅನಿಸ್ತಾ ಇದೆ? ಆಗಿರಬಹುದು. ಯಾಕೆಂದರೆ ನಾನು ಸುಮಾರು 4 ಬಾರಿ ನಾನು ಜನಪ್ರತಿನಿಧಿ ಅದೇ ದುಡಿದಿದ್ದೇನೆ. ಸುಳ್ಳಿಯಲ್ಲಿ ನಗರ ಪಂಚಾಯತಿ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಪಂಚಾಯತಿಯಲ್ಲಿ 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಮತ್ತು 20 ತಿಂಗಳ ಅವಧಿಯಲ್ಲಿ ಅಧ್ಯಕ್ಷೆಯಾಗಿ ಮತ್ತು ಹಿಂದಿನ ನನ್ನ ಜಿಲ್ಲಾ ಪಂಚಾಯತಿ ಸದಸ್ಯ ಸಂದರ್ಭದಲ್ಲಿ ಎಲ್ಲ ಸಮಿತಿಯ ಅಧ್ಯಕ್ಷೆಯಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಅನುಭವ ಇರಬಹುದು ತಿಳ್ಕೊಂಡು ನನಗೆ ಪಾರ್ಟಿ ಮತ್ತು ಪರಿವಾರ ಸಂಘಟನೆ ನನಗೆ ಅವಕಾಶವನ್ನು ಕೊಟ್ಟಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೆ ಮಾಡಿದ ಶಾಸಕರ ಎಲ್ಲ ಅಭಿವೃದ್ಧಿಯನ್ನು ಅದನ್ನು ಮುಂದಿಟ್ಟುಕೊಂಡು ಮತ್ತು ಅದರ ಜೊತೆಯಲ್ಲಿ ಈ ಒಂದು ಇದನ್ನು ಅಭಿವೃದ್ಧಿ ಮಾಡುವಲ್ಲಿ ಖಂಡಿತ ಅದನ್ನು ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೇನೆ. ಮತ್ತು ಕಾರ್ಯಕರ್ತರ ಯಾವುದೇ ಒಂದು ಏನೇ ಇದ್ದರೂ ನಾನು ಅವರಿಗೆ ಸ್ಪಂದಿಸ್ತೇನೆ. ಆ ಸ್ಪಂದಿಸುವ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಮತ್ತು ಪರಿವಾರ ಸಂಘಟನೆಯನ್ನು ಇನ್ನೂ ನಿರಂತರ ಇಲ್ಲಿ ಉಳಿಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಪುತ್ತೂರಿನ ಜೊತೆಗೆ ತಮ್ಮ ಒಂದು ಒಡನಾಟ ಅಂದರೆ ಹಿಂದಿನ ಅವಧಿಯಲ್ಲಿ ಆಗಿರ್ಬೋದು ಅಥವಾ ಇತ್ತೀಚೆಗೆ ಹೇಗಿದೆ ಪುತ್ತೂರು ಮತ್ತು ತಮ್ಮ? ನಾನು ಸಾಮಾನ್ಯವಾಗಿ ಪುತ್ತೂರಿಗೆ ಬಂದಾಗ ನನ್ನ ಕಚೇರಿಗೆ ಬಾರದೇ ಇರುವುದಿಲ್ಲ. ನಾನು ಪುತ್ತೂರಿಗೆ ಯಾವುದೇ ಸಂದರ್ಭದಲ್ಲಿ ಬರೋ ಸಂದರ್ಭದಲ್ಲಿ ಒಂದು ಸಲ ಬಂದು ನನ್ನ ಕಚೇರಿಗೆ ಬಂದು ಯಾರು ಇಲ್ಲದಿರಲಿ ಒಮ್ಮೆ ಮಾತಾಡಿಸಿ ಹೋಗುವಂಥ ನನ್ನ ಒಂದು ಅಭ್ಯಾಸ ಇತ್ತು. ಯಾಕಂದರೆ ನನಗೆ ಇವತ್ತಿಗೂ ನನಗೆ ಕಾರ್ಯಕರ್ತರನ್ನು ಹಲವಾರು ಜನರನ್ನು ನನ್ನ ಪುತ್ತೂರು ಕ್ಷೇತ್ರದಲ್ಲಿ ತುಂಬ ಕಾರ್ಯಕರ್ತರನ್ನು ಇವತ್ತು ನನಗೆ ಗೊತ್ತಿದೆ. ಹೆಸರು ಮರೆತು ಹೋಗಿರ್ಬೋದು, ಯಾಕಂದರೆ ತುಂಬ ದಿವಸದಿಂದ ಅವರನ್ನು ಇಲ್ಲದೆ. ಆದರೆ ನನಗೆ ಕಾರ್ಯಕರ್ತರು ನೋಡಿದ ತಕ್ಷಣ ನನಗೆ ಅವರನ್ನು ಇವರು ಇಂಥದ್ದೇ ಕಾರ್ಯಕರ್ತ, ನಮ್ಮ ಪುತ್ತೂರಿನ ಕಾರ್ಯಕರ್ತ ಎಲ್ಲವೂ ನನಗೆ ಇವತ್ತಿಗೂ ನೆನಪಿದೆ ಮತ್ತು ನನಗೆ ಕಾರ್ಯಕರ್ತನ ಪರಿಚಯ ಇದೆ. ಆ ಪರಿಚಯ ದೃಷ್ಟಿಯಲ್ಲಿ ನನಗೆ ಇವತ್ತು ಖಂಡಿತವಾಗಿ ಈ ಒಂದು ಇದನ್ನು ಖಂಡಿತ ಹೆಚ್ಚು ಎತ್ತರದಲ್ಲಿ ಗೆಲ್ಲಿಸಿಕೊಡ್ತಾರೆ ಎಂಬ ವಿಶ್ವಾಸ ನನಗೆ ಕಾರ್ಯಕರ್ತರ ಮೇಲೆ ಇದೆ. ಮತ್ತು ನಮ್ಮ ಇಲ್ಲಿ ಹಿರಿಯರು ಎಲ್ಲರೂ ಪ್ರತಿಯೊಬ್ಬರು ಆ ಒಂದು ಇದನ್ನು ನೋಡಿದಾಗ ಖಂಡಿತ ನನಗೆ ವಿಶ್ವಾಸ ಇದೆ. ಪುತ್ತೂರಿಗೆ ಇವತ್ತು ಬಂದ್ರಿ, ಪುತ್ತೂರು ಮಹಾಲಿಂಗೇಶ್ವರ ದೇವರ ದರ್ಶನವನ್ನು ಕೂಡ ಪಡೆದ್ರಿ, ಆ ಬಳಿಕ ಪಕ್ಷದ ಕಚೇರಿಗೆ ಬಂದ್ರಿ. ಹೇಗೆ ಸ್ವಾಗತ ಸಿಕ್ಕಿತು ಅಂತ?
ನನಗೆ ಪುತ್ತೂರಿಗೆ ಬಂದಾಗ ನನಗೆ ಆಶ್ಚರ್ಯ ಆಯಿತು. ನಾನು ದೇವಸ್ಥಾನಕ್ಕೆ ನಾನು ಮಾಮೂಲಿಯಾಗಿ ಬರುವಾಗ ಪುತ್ತೂರಿಗೆ ಬಂದಾಗ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಬರುವಂಥ ನನ್ನ ಅಭ್ಯಾಸ. ಅದೇ ರೀತಿಯಲ್ಲಿ ಇವತ್ತು ನಾನು ಸೀದಾ ನಾನು ಕಚೇರಿಗೆ ಬರೋದಕ್ಕೆ ಮೊದಲು ನಾನೇ ನಮ್ಮ ಮನೆಯವರು ಮತ್ತು ನನ್ನ ಮಗ ನಾನು ಜೊತೆಯಲ್ಲಿ ಹೋಗಿ ಪುತ್ತೂರು ಅಲ್ಲಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಬಂದಾಗ ಅಲ್ಲಿ ತುಂಬ ಜನ ನನ್ನನ್ನು ಹೇಳಿದರು, ನೀವು ಅಭ್ಯರ್ಥಿ ಅಂತ. ಹೌದು, ನಾನು ಇವತ್ತು ಹೇಳಿದ್ದಾರೆ, ಘೋಷಿಸಿದ್ದಾರೆ ನಿನ್ನೆ. ನಾನು ನಿರೀಕ್ಷೆಯಲ್ಲಿಲ್ಲ. ಆಯಿತು, ನಾನು ಇವತ್ತೀಗ ಪಾರ್ಟಿ ಆಫೀಸಿಗೆ ಈಗ ಹೋಗ್ತಿದ್ದೇನೆ, ತಾವುಗಳು ಅಲ್ಲಿ ಬನ್ನಿ ಅಂತ ನಾನು ಹೇಳಿ ಅವರಿಗೆ ಆಹ್ವಾನ ಕೊಟ್ಟು ನಾನು ಸೀದಾ ಈ ಪಾರ್ಟಿ ಕಚೇರಿಗೆ ಕಾಲಿಟ್ಟಿದ್ದೇನೆ. ಇವತ್ತು ಎಲ್ಲರೂ ನಾನು ಬರುವಾಗ ಇಲ್ಲಿ ಪಾರ್ಟಿಯಲ್ಲಿ ಕಚೇರಿಯಲ್ಲಿ ಎಲ್ಲರೂ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಯಾರು ಪ್ರಮುಖರು ಇದ್ದರೋ ಅವರೆಲ್ಲ ಇಲ್ಲಿ ಕಾಯ್ತಾಯಿದ್ರು. ನಾನು ಅವರಿಗೆ ಮುಂಚಿತವಾಗಿ ಬರುವುದು ಗೊತ್ತಿತ್ತು, ಹಾಗೆ ನನ್ನ ಕಾಯ್ತಾಯಿದ್ದರು. ಖಂಡಿತ ಉತ್ತಮ ರೀತಿಯಲ್ಲಿ ಖಂಡಿತವಾಗಿ ಸ್ವಾಗತವನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ. ಅಂದರೆ ಜಿಲ್ಲೆಯ ಇತರ ಕ್ಷೇತ್ರಗಳನ್ನು ಗಮನಿಸಿದರೆ ಸುಳ್ಯ ಮತ್ತು ಪುತ್ತೂರನ್ನು ಹೊರತುಪಡಿಸಿ ಎಲ್ರಿಗೂ ಕೂಡ ಹಾಲಿ ಶಾಸಕರಿಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ಅಭ್ಯರ್ಥಿ ಬದಲಾಗಿದೆ. ಇದು ತಮಗೇನಾದರೂ ಸವಾಲು ಆಗಬಹುದಾ? ಅಂದರೆ ಕಾರ್ಯಕರ್ತರ ನಿಟ್ಟಿನಲ್ಲಿ ಯೋಚನೆ ಮಾಡೋದಿದ್ರೆ ಇದು ಏನಾದರೂ ಸವಾಲು ಆದೀತಾ ಅಂತ ನಿಮ್ಗೆ ಅನಿಸ್ತಾ ಇದೆ? ಅಂಥ ಒಂದು ಸವಾಲು ಏನು ಇರಲಿಕ್ಕಿಲ್ಲ. ಯಾಕೆಂದರೆ ನಾನು ಸಂಜೀವ ಮಠಂದವರ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿದ್ದವಳು. ನಾನು ಮೂರು ಸಲ ಜನಪ್ರತಿನಿಧಿ ಆಗಿರುವಾಗಲೂ, ನಾನು ಪಾರ್ಟಿಯಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲೂ ನಾನು ಅವರ ಜೊತೆಯಲ್ಲಿ ಒಡನಾಟದಲ್ಲಿದ್ದೆ, ಇವತ್ತಿಗೂ ಒಡನಾಟದಲ್ಲಿದ್ದೇನೆ ಮತ್ತು ಅವರ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೇನೆ. ಮತ್ತು ನಾನು ಅವರು ಏನು ಅಂತ ನನಗೆ ಗೊತ್ತಿದೆ. ಮತ್ತು ಅವರಿಗೆ ನಿಜವಾಗಿ ಸಿಗಬೇಕು. ನಾನು ಮೊನ್ನೆವರೆಗೆ ನಾನು ಅವರಿಗೆ ಸಿಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ನನಗೆ ನಿಜವಾಗಿ ಗೊತ್ತಿಲ್ಲ ಆಯಿತು. ನಾನು ನಿನ್ನೆಯಲ್ಲಿ ಘೋಷಣೆ ಆಗೋವರೆಗೂ ಅವರ ಹೆಸರು ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಅನಿರೀಕ್ಷಿತ ನನ್ನ ಹೆಸರು ಬಂದಿದೆ. ಆದರೆ ಇದು ಪಾರ್ಟಿ ಹೇಳಿದಂಥ ಒಂದು ಇದಾಗ ನಾವು ಅದನ್ನು ಖಂಡಿತವಾಗಿ ನಾವು ಒಪ್ಪಿಕೊಳ್ಳಲೇಬೇಕಾಗಿದೆ. ಪಾರ್ಟಿ ಏನೊಂದು ಯೋಚನೆ ಇಟ್ಟುಕೊಟ್ಟಿದೆ ಗೊತ್ತಿಲ್ಲ, ಅದನ್ನು ನಾನು ಒಪ್ಪಿಕೊಳ್ಳೋದು ನನ್ನ ಧರ್ಮ. ಮತ್ತು ನನಗೆ ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ. ನಾನು ಸಣ್ಣ ಒಂದು ನಗರ ಪಂಚಾಯತ್ ಹಿಡಿದು ಜಿಲ್ಲಾ ಪಂಚಾಯತ್ ನನಗೆ ಅವಕಾಶ ಕೊಟ್ಟಿದೆ. ಪಾರ್ಟಿಯಲ್ಲಿ ಸಣ್ಣದಿಂದ ಮೇಲವರೆಗೆ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಅದರ ಒಂದು ಋಣವನ್ನು ತೀರಿಸುವಂಥ ಒಂದು ವ್ಯವಸ್ಥೆಯಲ್ಲಿ ನನಗೆ ನಾನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಈಗ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದರೆ ನಿಮಗೆ ಸವಾಲು ಹೇಗಿರ್ಬೋದು ಅಂತ ಅನಿಸ್ತದೆ? ಬೇರೆ ಪಕ್ಷದ ಸ್ಪರ್ಧಿಗಳನ್ನು ಗಮನಿಸುವಾಗ ಅಥವಾ ಒಟ್ಟು ವಾತಾವರಣ ಗಮನಿಸುವಾಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಬಿ ಜೆ ಪಿ ಇದು ಚೆನ್ನಾಗಿದೆ ಇಲ್ಲಿ. ಯಾಕಂದರೆ ನನಗೆ ತುಂಬ ವಿಶಸ್ ಮಾಡಿದರು ಎಲ್ಲರೂ. ನನಗೆ ಮಾಡಿದಾಗ ನನಗೆ ಹಲವಾರು ಜನರು ನಿಜವಾಗಿ ನಮ್ಮ ಪಾರ್ಟಿಯ ಅಲ್ಲದಂಥ ಜನಗಳು ನನಗೆ ವಿಶ್ ಮಾಡಿ ಹೇಳಿದರು, ಖಂಡಿತವಾಗಿ ನಿಮಗೆ ಸಪೋರ್ಟ್ ಇದೆ ಮೇಡಮು, ನೀವು ಏನು ಧೈರ್ಯಗೆಡೋದು ಬೇಡ ಅಂತ. ನನಗೆ ಬೇರೆ ಇತರ ಪಾರ್ಟಿಯವರು, ಇತರ ಜನರು, ಪಾರ್ಟಿಯಲ್ಲಿ ಗುರುತಿಸಿಕೊಳ್ಳದವರು ಅವರು ಸಹಿತ ನನಗೆ ಇವತ್ತು ಬೆಳಿಗ್ಗೆಯೂ ನನಗೆ ವಿಶ್ ಮಾಡಿದ್ದಾರೆ, ನಿನ್ನೆ ವಿಶ್ ಮಾಡಿಕೊಂಡಿದ್ದಾರೆ. ಮತ್ತು ಅಧಿಕಾರಿ ವರ್ಗದವರು ಸಮೇತ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನಿಮಗೆ ಸಿಗಬೇಕಿತ್ತು, ನೀವು ಕೇಳದೆ ನಿಮಗೆ ನಾನು ಹೇಳಿ ನನಗೆ ಬಯಸದ ಬಂದ ಭಾಗ್ಯ ಇದು ಅಂತ. ಯಾಕಂದರೆ ನಾನು ಕೇಳಿಕೊಂಡು ಹೋಗಲಿಲ್ಲ, ಆದರೂ ನನಗೆ ಅವರು ಸಹ ಒಂದು ವಿಶ್ ಮಾಡಿದ್ದಾರೆ. ಆದ ಕಾರಣ ನನಗೆ ವಿಶ್ವಾಸ ಇದೆ, ಖಂಡಿತವಾಗಿಯೂ ಇಲ್ಲಿ ಕಾರ್ಯಕರ್ತರು, ಇಲ್ಲಿ ಹಿರಿಯರು ಮತ್ತೆಲ್ಲ ಸಂಘ ಪರಿವಾರದವರು ಸೇರಿಕೊಂಡು ಇದನ್ನು ಅತ್ಯಂತ ಹೆಚ್ಚಿನ ಹಂತದಲ್ಲಿ ಕೊಡ್ತಾರೆ ಅಂತ ಎಂಬ ವಿಶ್ವಾಸ ಭಾರತೀಯ ಜನತಾ ಪಾರ್ಟಿಯನ್ನು ಖಂಡಿತ ಅತ್ಯಂತ ಎತ್ತರದಲ್ಲಿ ಕೊಂಡೋಗಲಿಕ್ಕೆ ಖಂಡಿತ ಮಾಡ್ತಾರೆ ಅಂತ ನನಗೆ ವಿಶ್ವಾಸ, ಅವರ ಮೇಲೆ ವಿಶ್ವಾಸ ಇದೆ. ಈಗ ಅಭಿವೃದ್ಧಿ ನಿಟ್ಟಿನಲ್ಲಿ ತಮ್ಮ ಒಂದು ದೃಷ್ಟಿಕೋನದಲ್ಲಿ ಪುತ್ತೂರಿನ ಅಭಿವೃದ್ಧಿಯ ಬಗ್ಗೆ ತಾವು ಕಂಡಿರುವಂಥ ಕನಸು ಅಥವಾ ಈಗ ಮುಂದಕ್ಕೆ ಪ್ರಣಾಳಿಕೆಗಳು ಬಿಡುಗಡೆ ಆಗಬೇಕಾಗತ್ತೆ, ಇದರಲ್ಲಿ ನಿಮ್ಮ ಒಂದು ಕನಸು ಅಥವಾ ಈ ರೀತಿ ಆಗಬೇಕು ಅನ್ನುವಂಥದ್ದು? ಸಾಮಾನ್ಯವಾಗಿ ಜನರಿಗೆ ಮೂಲಭೂತ ಸೌಕರ್ಯ ಯಾವುದೆಲ್ಲ ಬೇಕೋ ಅದರ ಬಗ್ಗೆ ಗಮನವನ್ನು ಕೊಡೋದು. ಮತ್ತು ನನಗೆ ಸ್ವಚ್ಛ ಭಾರತ ಒಂದು ಕಲ್ಪನೆ ನಮ್ಮ ಪ್ರಧಾನಿಯವರು ಹೇಳಿದ್ದಾರೆ. ನಾನು ನಿರಂತರ ಬಸ್ಸಲ್ಲಿ ಓಡಾಡ್ತಿರೋದು. ನನಗೆ ಬಸ್ಸಲ್ಲಿ ಓಡಿದಾಗ ಕಾರ್ಯಕರ್ತರು ಹೆಚ್ಚು ಸಿಗ್ತಾರೆ ಮತ್ತು ನನಗೆ ಹೆಚ್ಚು ಗಮನಿಸಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಓಡಾಡ್ತಿರೋ ಕಂಡುಕೊಂಡದ್ದು ಸ್ವಚ್ಛತೆಗೆ ನಾವು ಭಾಳ ಹಿಂದಿದ್ದೇವೆ. ಆ ಸ್ವಚ್ಛತೆಯನ್ನು ನಿರಂತರವಾಗಿ ಸ್ವಚ್ಛತೆಯನ್ನು ಉಳಿಸಿಕೊಂಡಾಗ ಖಂಡಿತವಾಗಿಯೂ ನನಗೆ ಆ ಸ್ವಚ್ಛತೆಯಿಂದಾಗಿ ನಮ್ಮ ಎಲ್ಲವೂ ಆರೋಗ್ಯವೂ ಒಳ್ಳೆಯದಾಗ್ತದೆ, ಎಲ್ಲ ಆರೋಗ್ಯಪೂರ್ಣವಾದ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ತದೆ ಅಂತ ಉದ್ದೇಶದಿಂದ ಪ್ರಥಮವಾಗಿ ಸ್ವಚ್ಛತೆಗೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಗೆ ನಾನು ಖಂಡಿತವಾಗಿಯೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಮತ್ತು ಎಲ್ಲರ ವಿಶ್ವಾಸವನ್ನು ತಗೊಂಡು, ಪ್ರತಿಯೊಬ್ಬರ ವಿಶ್ವಾಸವನ್ನು ತಗೊಂಡು ನಾನು ಕೆಲಸ ಮುಂದುವರಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಯಾವಾಗ ಪಾರ್ಟಿ ತೀರ್ಮಾನ ಮಾಡ್ತದೆ ಯಾವಾಗ ನಾಮಪತ್ರ ಕೊಡಬೇಕು ಅಂತ, ಆ ಸಂದರ್ಭದಲ್ಲಿ ನಾನು ತಯಾರಾಗ್ತೇನೆ. ಆಲ್ ದಿ ಬೆಸ್ಟ್ ಮೇಡಮ್ ನಮ್ಮ ಕಡೆಯಿಂದ ನಿಮಗೆ. ಇದು ಪುತ್ತೂರು BJP ಅಭ್ಯರ್ಥಿಯಾಗಿ ಈಗಾಗಲೇ ಒಂದು ಅವಕಾಶವನ್ನು ಪಡೆದುಕೊಂಡಿರುವಂತಹ, ಜೊತೆಗೆ ಹಲವಾರು ಬಾರಿ ಜನಪ್ರತಿನಿಧಿಯಾಗಿ ಕೂಡ ಕೆಲಸವನ್ನು ಮಾಡಿದಂತಹ, ಅಂದರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡಿದಂತಹ ಆಶಾ ತಿಮ್ಮಪ್ಪ ಗೌಡ ಅವರ ಒಂದು ಮಾತು ಹೇಳಿದ್ರು. ನನಗೆ ನಿರೀಕ್ಷೆ ಇರಲಿಲ್ಲ, ಅಚಾನಕ್ಕಾಗಿ ಹೆಸರು ಬಂತು, ಆಶ್ಚರ್ಯ ಆಯಿತು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಸೊ ಈಗ ಸ್ಪರ್ಧೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಪುತ್ತೂರು ಮಾಲಿಂಗೇಶ್ವರ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಆ ಬಳಿಕ ಪಕ್ಷದ ಕಚೇರಿಗೆ ಬಂದು ಮುಖಂಡರ ಜೊತೆಗೆ ಸಭೆಯೂ ಕೂಡ ಆಗಿದೆ. ಲೋಕೇಶ್ ಬನ್ನೂರು ಮತ್ತು ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.